ಯಲಬುರ್ಗ ದಂತ ವೈದ್ಯಕೀಯ ಕಾಲೇಜಿನ ಪೆರಿಯೋಡೆಂಟಿಕ್ಸ್ ವಿಭಾಗದಲ್ಲಿ ಬಾಯಿ ಆರೋಗ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಇದರ ಅಂಗವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕುತ್ತಾರು 300 ಶಾಲಾ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಬಾಯಿ ಆರೋಗ್ಯದ ಮತ್ತು ಸ್ವಚ್ಛತೆಯ ಬಗ್ಗೆ ಅರಿವು ಮಾಹಿತಿ ನೀಡಿ ದಂತ ಪೇಸ್ಟ್ ಮತ್ತು ದಂತ ಬ್ರಷ್ ವಿತರಿಸಲಾಯಿತು. ಪ್ರಾಂಶುಪಾಲರಾದಂತಹ ಡಾಕ್ಟರ್ ಬಿಎಚ್ ಶ್ರೀಪತಿ ರಾವ್ ಅವರು ಕಾರ್ಯಕ್ರಮದ ಅಂಗವಾಗಿ ಆಯೋಜಿಸಿದ ಕೊಲಾಸ್ ಮತ್ತು ಪೋಸ್ಟರ್ ಸ್ಪರ್ಧೆಯಲ್ಲಿ ಭಾಗವಹಿಸಿದವರಿಗೆ ಬಹುಮಾನ ಮತ್ತು ಪ್ರಮಾಣ ಪತ್ರ ವಿತರಣೆ ಮಾಡಿದ್ರು. ಪೆರಿಯೋಡೋಂಟಿಕ್ಸ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶಶಿಕಾಂತ್ ಹೆಗ್ಡೆ ಅವರು ಹೊರ ರೋಗಿಗಳಾಗಿ ಬಂದವರಿಗೆ ಬಾಯಿಯ ಆರೋಗ್ಯ ಮತ್ತು ಸ್ವಚ್ಛತೆಯ ಬಗ್ಗೆ ಅರಿವು ಮಾಹಿತಿ ನೀಡಿ ಅವರಿಗೆ ದಂತ ಪೇಸ್ಟ್ ಮತ್ತು ದಂತ ಬ್ರಷ್ ವಿತರಿಸಿದ್ರು. ಸಹೋದ್ಯೋಗಿಗಳಾದ ಡಾಕ್ಟರ್ ರಾಜೇಶ್ ಕೆಎಸ್, ಡಾಕ್ಟರ್ ಅರುಣ್ ಕುಮಾರ್, ಡಾಕ್ಟರ್ ವಿನಿತಾ ಬುಳೂರು, ಡಾಕ್ಟರ್ ಶ್ರುತಿ ಪ್ರತಾಪ್, ಡಾಕ್ಟರ್ ಅನುಪಮ ರಾವ್, ಡಾಕ್ಟರ್ ವಿಜಯ್ ಕುಮಾರ್, ಡಾಕ್ಟರ್ ಸ್ನೇಹಾ ಭಟ್, ಡಾಕ್ಟರ್ ಹೆಜಲ್, ಡಾಕ್ಟರ್ ಸರ್ವರಿ ಬೇಗಂ ಮತ್ತು ಪೆರಿಯೋಡೋಂಟಿಕ್ಸ್ ವಿಭಾಗದ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ವಿ4 ನ್ಯೂಸ್ ದೇರಳಕಟ್ಟೆ.